ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ನೀಡಿದಂತಹ ಬಳಿಕ ಈ ವಿಚಾರ ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿತ್ತು. ಅಣ್ಣಾಮಲೈ ಬಿಜೆಪಿ ನಾಯಕರ ಜೊತೆ ಮುನಿಸಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇಂದು ಉಡುಪಿಯಲ್ಲಿ ಬಿಜೆಪಿಯ ಆಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದ ಅಣ್ಣಾಮಲೈ ಅವರು ಮಾಧ್ಯಮಗಳ ಮುಂದೆ ಅಸಲಿ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಅವಧಿ ಮುಗಿದ ಹಿನ್ನೆಲೆ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿದ್ದು ನಾನು ಮುಂದಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇಲ್ಲ ಎಂದು ಅವರು ಹೇಳಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ಸಂಘಟನೆ ಮಾಡುವುದು ಹಾಗೂ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವುದಷ್ಟೇ ನನಗೆ ಇರುವಂತಹ ಗುರಿ ಎಂದು ಹೇಳಿದ್ದಾರೆ. ನಮ್ಮದು ರಾಷ್ಟ್ರೀಯ ಪಕ್ಷವಾಗಿರುವ ಕಾರಣ ಹಿರಿಯರು ಏನು ಹೇಳ್ತಾರೋ ಅದನ್ನೇ ಮಾಡಿಕೊಂಡು ಹೋಗುವುದು ನನ್ನ ಕೆಲಸ ಎಂದಿರುವ ಅವರು ತಮಿಳುನಾಡಿನಲ್ಲಿ ಎಐಡಿಎಂಕೆ ಜೊತೆ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸಲಿದೆ ಎಂದು ಹೇಳಿದ್ದಾರೆ. ಡಿಎಂಕೆ ಅತ್ಯಂತ ಭ್ರಷ್ಟ ಪಕ್ಷವಾಗಿದ್ದು ಅಲ್ಲಿ 13 ಸಚಿವರ ಮೇಲೆ ಭ್ರಷ್ಟಾಚಾರದ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಅಂತಹ ಸರ್ಕಾರವನ್ನು ಕಿತ್ತು ಹಾಕಲು ಸದ್ಯ ಬಿಜೆಪಿಗೆ ಹೊಂದಾಣಿಕೆ ಅಗತ್ಯ. ಹಾಗಂತ ಮುಂದಿನ ದಿನಗಳಲ್ಲಿ ಸ್ವತಂತ್ರವಾಗಿ ಪಕ್ಷ ಅಧಿಕಾರಕ್ಕೆ ತರುವ ಪ್ರಯತ್ನಗಳು ಮಾಡುವುದಾಗಿ ಅವರು ಹೇಳಿದ್ದಾರೆ. ಇವತ್ತು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವುದು ಡಿಎಂಕೆ ಪವರ್ಲಿருந்து ಅಡ್ಡಪಡಿಸಬೇಕು. ವೆರಿ ಕ್ಲಿಯರ್. ಇನ್ನೊಂದು ತಮಗೆ ಹೇಳಿದ್ದೀನಿ, ಒಂದು ದಿವಸ ಅಲ್ಲ ಒಂದು ದಿವಸ ಬಿಜೆಪಿ ತಮಿಳುನಾಡು ಸರ್ಕಾರಕ್ಕೆ ಬಂದೇ ಬರುತ್ತದೆ. ನಾವು ಎಲ್ಲರೂ ಕೂಡ ಬೇರೆ ಬೇರೆ ರೋಲ್ ಇರ್ತದೆ. ನನಗೆ ಇವಾಗ ಒಂದು ರೋಲ್ ಇರ್ತದೆ, ಇನ್ನು 5 ವರ್ಷ ಆದ ಮೇಲೆ ಇನ್ನೊಂದು ರೋಲ್ ಇರ್ತದೆ. ಕೆಲಸ ಮಾಡ್ತಾ ಇರೋಣ ಸರ್. ಮಹಾರಾಷ್ಟ್ರ, ಬೀಹಾರ್ ಎಲ್ಲ ಕಡೆಯಲ್ಲಿ ಕೂಡ ನೋಡುತ್ತೀವಿ. ಯಾವುದೇ ಒಂದು ರಾಜ್ಯದಲ್ಲಿ ಬಿಜೆಪಿ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಒರಿಸ್ಸಾ ತಾವು ನೋಡಿದ್ದೀರಾ 24 ವರ್ಷ 2001ರಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಸರ್ಕಾರಕ್ಕೆ ಬಂದಿದ್ವಿ. ತಮಿಳುನಾಡು ಇಸ್ ಅ ಲಾಂಗ್ ಟರ್ಮ್ ಗೇಮ್. ನಾವೆಲ್ಲರೂ ಕೂಡ ತಾಳ್ಮೆಯಲ್ಲಿ ಇದ್ದೀವಿ. ಅದು ಎಷ್ಟು ವರ್ಷ ಆಗಿದ್ರೂ ಕೂಡ ಕಾಯಲಿಕ್ಕೆ ರೆಡಿ ಇದ್ದೀವಿ. 20 ವರ್ಷ 30 ವರ್ಷ ಆಗಲಿ, ಬಟ್ ಪವರ್ಗೆ ಬಂದೇ ಬರ್ತೀವಿ ಸರ್. ಇನ್ ಬಿಟ್ವೀನ್ ಪಾರ್ಟಿಯವರು ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಒಂದು ಡೆಸಿಷನ್ ಮಾಡುವಾಗ ನಾವು ಕಾರ್ಯಕರ್ತರಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತೀವಿ, ಒಬೇ ಮಾಡ್ತೀವಿ. ಸೊ ಪಾರ್ಟಿಯವರು ಕೆಲವರು ನ್ಯಾಷನಲ್ ಲೆವೆಲ್ ನೋಡ್ತಾರೆ. ಡಿಎಂಕೆ ಎಷ್ಟು ಒಂದು ಗಲೀಜ್ ಸರ್ಕಾರ ಮಾಡ್ತಾ ಇದ್ದಾರೆ ತಾವು ನೋಡ್ತೀರಾ. ಸ್ಪೆಷಲಿ ಅಟ್ರಾಸಿಟಿ ಅಗೇನ್ಸ್ಟ್ ವುಮನ್ ಆ್ಯಂಡ್ ಚಿಲ್ಡ್ರನ್ ತಾವು ನೋಡ್ತೀರಾ. ಕರಪ್ಷನ್ 13 ಮಿನಿಸ್ಟರಲ್ಲಿ ಅವರ ಮೇಲೆ ಕರಪ್ಷನ್ ಅಲಿಗೇಷನ್ ಇಲ್ಲ ಸರ್. ಕೋರ್ಟ್ನಲ್ಲಿ ಕೇಸ್ ಇದೆ. ಒಂದು ಮಂತ್ರಿ ಜಸ್ಟ್ 1.5 ವರ್ಷ ಜೈಲು ಹೋಗಿಬಿಟ್ಟು ವಾಪಸ್ ಬಂದು ಪುನಃ ಮಂತ್ರಿಯಾಗಿದ್ದಾರೆ ಸೆಂಥಿಲ್ ಬಾಲಾಜಿ. ಸೊ ನಮ್ಮ ಪಾರ್ಟಿ ಇವಾಗ ಏನು ಡಿಸೈಡ್ ಮಾಡಿದ್ದಾರೆ, ಡಿಎಂಕೆ ನಾವು ಅಡ್ಡಪಡಿಸಬೇಕು, ಔಟ್ಸೈಡ್ ಹೋಗಬೇಕು. ಸೊ ಲಾಂಗ್ ಟರ್ಮ್ ದೃಷ್ಟಿಕೋನದಲ್ಲಿ ನಮಗೆ ಆಪರ್ಚುನಿಟಿ ಪುನಃ ಪಾರ್ಟಿಗೆ ಯಾವಾಗಲೂ ಇದ್ದೇ ಇರುತ್ತದೆ. ಪಾಲಿಟಿಕ್ಸ್ನಲ್ಲಿ ಪೇಷನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಪವರ್. ಸೊ ಡೆಫಿನೆಟ್ ಆಗಿ ನಾವೆಲ್ಲರೂ ಕೂಡ ತಾಳ್ಮೆಯಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರ್ತೀವಿ. ನಾವೇನು ದೃಷ್ಟಿ ಇಟ್ಕೊಂಡಿದ್ವಿ, ಮೋದಿ ಸಾಹೇಬ್ರವರು, ಅಮಿತ್ ಶಾ ಸಾಹೇಬ್ರವರು, ನಡ್ಡಾಜಿ ಅವರು ಎಲ್ಲರೂ ಕೂಡ ದೃಷ್ಟಿಯೇನು, ಒಂದು ದಿವಸ ಅಲ್ಲ ಒಂದು ದಿವಸ ತಮಿಳುನಾಡಿನಲ್ಲಿ ಬಿಜೆಪಿ ಪವರ್ಗೆ ಬರಬೇಕು. ಅದು ಬಂದೇ ಬರುತ್ತೆ. ರಾಜೀನಾಮೆ ಏನು ನಮ್ಮ ಪಕ್ಷದಲ್ಲಿ ರಾಜೀನಾಮಾ ಕಾನ್ಸೆಪ್ಟ್ ಏನಿಲ್ಲ ಸರ್. ಇದರಲ್ಲಿ ನೆಕ್ಸ್ಟ್ ಸ್ಟೇಟ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಗುವಾಗ ಆ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ನಾನು ಇಲ್ಲ ಅಷ್ಟೇ. ಪ್ರೆಸಿಡೆಂಟ್ ಎಲೆಕ್ಷನ್ ಆಗಬಹುದು, ನೆಕ್ಸ್ಟ್ ಪ್ರೆಸಿಡೆಂಟ್ ಎಲೆಕ್ಷನ್ ಎನಿ ಟೈಮ್ ಆಗಬಹುದು, ಎನಿ ಟೈಮ್ ಆಗಬಹುದು ಸರ್. ನಮಗೆ ಗೊತ್ತಿಲ್ಲ, ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಎಲೆಕ್ಷನ್ ಇನ್ನೂ ಅನೌನ್ಸ್ ಆಗಿಲ್ಲ ಡೇಟು. ಸೊ ಎನಿ ಟೈಮ್ ಆಗಬಹುದು. ತಮಿಳುನಾಡು ಅದರಲ್ಲಿ ಇದೆ. ಸೊ ಈ ಎಲೆಕ್ಷನ್ ಏನಿದೆ ನಾವು ಏಕೆಂದರೆ ಭಾಳ ವಿಸ್ತಾರವಾಗಿ ತಮಗೆ ಹೇಳಿದ್ದೀನಿ. ಸೊ ನ್ಯಾಷನಲ್ ಪಾರ್ಟಿ ನಿರ್ಧಾರ ತಗೊಂಡಿದ್ದಾರೆ, ಅಲಯನ್ಸ್ ಬೇಕು, ಯಾರ ಜೊತೆಗೆ ಬೇಕು ಎಲ್ಲ ಕೂಡ. ಅದರಲ್ಲಿ ನಾನು ಕೂಡ ಒಂದು ಕಾರ್ಯಕರ್ತನಾಗಿ ಒಬೇ ಮಾಡಿ ನನ್ನ ಕೆಲಸ ಮಾಡಬೇಕು. ಬಿಕಾಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ಫಾರ್ ಅಸ್.